ಮಳೆ ಶುರುವಾಯ್ತು, ಮಾತು ಶುರುವಾಗ್ಲಿ. ಗುಡ್ ಮಾರ್ನಿಂಗ್. ಒಳ್ಳೆ ಮಳೆ ಇತ್ತು ರಾತ್ರಿ, ಒಳ್ಳೆ ನಿದ್ದೆ ಆಯಿತು, ಒಳ್ಳೆ ಫುಡ್ ಇತ್ತು. ಈಗ ಎದ್ದು ಕೂತಿದ್ದೀವಿ. ನೈಸ್ ವ್ಯೂ ಇದೆ ಇಲ್ಲಿ. ಒಂದು ನಿಮಿಷ, ಒಳ್ಳೆ ಮಳೆ ಬರ್ತಾ ಇದೆ. ಬೈಕ್ ಮಾತ್ರ ಫುಲ್ ಮಳೆಗೆ. ಒಂದು ಬೈಕ್ ಪಾರ್ಕಿಂಗ್ ಒಂದು ಇದು ಮಾಡ್ತಿದ್ರೆ ಚೆನ್ನಾಗಿರ್ತಿತ್ತು. ಬೆಳಗ್ಗೆ ಎದ್ದು ಕೂತೀವಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಬನ್ನಿ. ಅವೆಲ್ಲ ವಿಡಿಯೋ ಇಡುವರು. ಕಾಗೆ ನಮ್ಮ ಮಿರರನ್ನು ಕುಗ್ತಾ ಇದೆ. ಇದ್ದ ಒಂದು ಪ್ಲಾಸ್ಟಿಕ್ಗಳು ಎಳಿತಾಗ ಏನಕ್ಕೋ ಇಂಟ್ರೆಸ್ಟಿಂಗ್ ಕಾಣ್ತಾ ಇದೆ ಅದಕ್ಕೆ. ಆಗ ನನ್ನ ಬೈಕ್ ಟೆರರೈಸ್ ಮಾಡಿತು. ಬೈಕ್ ಪಕ್ಕದಲ್ಲಿದ್ದರೆ ಕಾಗೆ ನೋಡಿಸಬೇಕಾಗಿ. ಸೊ ಈಗ ಹೊರಡ್ತದೆ ಬೆಳಗ್ಗೆ. ಆಲ್ಮೋಸ್ಟ್ 9:30 ಆಯಿತು. ನಿನ್ನೆ ಒಂದು ಇದು ನೋಡಿದ್ವಿ, ಟ್ರೈಲ್ ನೋಡಿದ್ವಿ ಆ್ಯಕ್ಚುಲಿ ಸ್ಯಾಟಲೈಟ್ ಮ್ಯಾಪಲ್ಲಿ. ಅದರಲ್ಲಿ ಮತ್ತು ಇಲ್ಲೊಬ್ಬರು ಹುಡುಗಿ ಬಂದಿರಲಿಲ್ಲ ಆ್ಯಕ್ಚುಲಿ, ಅವಳು ಸಜೆಸ್ಟ್ ಮಾಡಿದ್ರು ಒಂದು ಯಾವುದೋ ಒಂದು ಡ್ಯಾಮ್ ಇದೆಯಂತೆ. ಅದು ಹೋಗೋಕ್ಕೆ ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ದಾರೆ, ಬಟ್ ಸ್ವಲ್ಪ ಅದರ ಐಡಿಯಾ ಕೊಟ್ಟಿದ್ದಾರೆ. ಅದು ಕರೆಕ್ಟಾಗಿ ಅವ್ರು ಮ್ಯಾಪಲ್ಲಿ ತೋರಿಸಲ್ಲ. ಸೊ ಅದನ್ನು ಹಾಕಿ ಸ್ಯಾಟಲೈಟ್ ಮ್ಯಾಪಲ್ಲಿ ಹಾಕಿ ಹೋಗ್ತೀವಿ, ನೋಡೋಣ. ಲೆಟ್ಸ್ ಗೋ. ಹೊರಗೆ ಗಾಳಿ ಪಾಡೋಡಿತ್ತಲ್ಲ, ಹಾಗೆ ಪಂಪ್ ಬೋಡಕ್ಕೆ ಏನಿತ್ತು. ಹಾಗೇನು ಪಂಪ್ ಬೇಕಾ? ಪಂಪ್ ಇದೆ. ಚೈನ್ ಫುಲ್ಲು ಡ್ರೈ ಆಗಿತ್ತು. ಇಲ್ಲಿ ಎಲ್ಲೂ ಗೇರ್ ಆಯಿಲ್ ಸಿಕ್ಕಿಲ್ಲ. ಇಲ್ಲೇ ಇದು ಹಳೆ ಗೇರ್ ಆಯಿಲ್ ಇತ್ತು, ಅದನ್ನು ಇಂಜಿನ್ ಆಯಿಲ್ ಇತ್ತು, ಅದನ್ನ ಹಾಕೊಂಡು ಓಕೆ ಜಾರುತ್ತೆ. ಕರೆಕ್ಟ್. ನೋಡ್ತೀವಿ, ಆದರೆ ಹೋಗ್ತೀವಿ, ಇಲ್ಲಾರೆ ವಾಪಸ್. ನಿಮ್ಗೆ ಇಲ್ಲಿ ಹೋಗ್ತೀರ ಗೊತ್ತಾಗ್ಬಿಡುತ್ತೆ. ಈ ಬಿರುಡ್ಜಿಪುರದಾಗ ಹೇಳೋದು ಇಲ್ಲಿ ಡೌನಲ್ಲಿ ಒಂದು ಸ್ವಲ್ಪ, ಅಲ್ಲಿ ಅಪ್ಪಾಗ ಮೋರಿಪುರದಾಗ ಹೋಗಿ ಮೇಲೆ ಅಪ್ ಹತ್ತಿದಂಗೆ ಗೊತ್ತಾಗುತ್ತೆ. ಓಕೆ ಸರಿ ನೋಡಿ. ಸರಿ ಥ್ಯಾಂಕ್ ಯು. ಅವರು ಚೆನ್ನಾಗಿ ಹೇಳಿದರು, ಬಟನ್ ಎಲ್ಲ ಆಗಲ್ಲ ಅಂತ. ಅನ್ಕೊಂಡೆ ಆವಾಗಲೇ ಅದಕ್ಕೆ ನಡುವೆ ಎಲ್ಲೋ ಹೋಗುತ್ತೆ. ಮೋಸ್ಟ್ಲಿ ಬ್ಯಾಕ್ ವಾಟರಲ್ಲಿ ಮುಳುಗುತ್ತೆ. ಮಳೆ ಬರ್ತಾ ಇದೆ, ಬರ್ತಾ
ಓಕೆ, ಮಳೆ ಶುರುವಾಯಿತು. ಒಬ್ಬೊಬ್ರು ಒಂದೊಂದು ಥರ ಹೇಳಿದ್ರು. ಒಬ್ಬರು ಹೇಳಿದರು ಅಲ್ಲಿ ಹೋಗಲೇಬೇಡಿ, ಜಾರತ್ತೆ ಫುಲ್ಲು, ಹೋಗೋಕ್ಕಾಗಲ್ಲ ಹಂಗೆ. ಇನ್ನೊಬ್ರು ಅಂಕಲ್ ಹೇಳಿದರು ಪರವಾಗಿಲ್ಲ, ನಿಮ್ಮ ಬಟನ್ ಚೆನ್ನಾಗಿದೆ, ಅವ್ನ ಬಟನ್ ಅಷ್ಟು ಸರಿ ಇಲ್ಲ, ಜಾರತ್ತೆ ಅಂತ. ನೋಡೋಣ. ಮೋಸ್ಟ್ಲಿ ಹೋಯ್ ಬಿಸಿಲು ಬಂತು, ಚೆನ್ನಾಗಿ ಕಾಣ್ತಾ ಇದೆ. సూపర్ ఇది యాంఫీ థియేటర్ లాగా. నల్ల నీరు ఫుల్ ఆతుంది నల్ల.
ತಿಂಡಿ ಪುರ ಪತ್ತಂಪಲ್ಲೆ ನಿಕ್ಕಲು
ನಿತಿನ್. ಇದೇ ಡ್ಯಾಮು. ಬೈಕ್ ಆಲ್ಮೋಸ್ಟ್ ಇಲ್ಲಿವರೆಗೆ ಬರುತ್ತೆ, ಈ ಎಜ್ಜವರೆಗೆ. ಇಲ್ಲಿಂದ ಒಂದು ಕಟ್ಟಿದೆ, ಅದರ ಆ ಕಡೆ ಡ್ಯಾಮ್. ಸೊ ನಡ್ಕೊಂಡು ಹೋಗ್ಬೋದು, ಅಲ್ಲಿ ಕೆಳಗಡೆಯಿಂದ ಹೋಗೋಕ್ಕಾಗತ್ತೆ. ಡ್ಯಾಮಲ್ಲಿ ಅಂಥದ್ದೇನು ಸ್ಪೆಷಲಾಗಿ ನೋಡುವಂಥದ್ದೇನಿಲ್ಲ, ಬಟ್ ಚೆನ್ನಾಗಿದೆ. ಬಟ್ ರೂಟ್ ಈಸ್ ಆ್ಯಕ್ಚುಲಿ ನೈಸ್. ಟ್ರೈನ್ಸ್ ಎಲ್ಲ ಸ್ವಲ್ಪ ಸಕ್ಕ ಚೆನ್ನಾಗಿದೆ. ಅದೊಂಥರ ಫುಲ್ಲು ಈ ಬ್ಯಾಕ್ ವಾಟರ್ಸ್ ಮಿಡಲಲ್ಲೆಲ್ಲ ಬರ್ತಾ ಇರೋ ಹಾಗೆ. ಡ್ರೋನು ಬಟ್ ಪ್ರಾಬ್ಲಮ್ ಏನಂದರೆ ಅದು ಫುಲ್ ಫಾಗ್ ಆಗ್ತದೆ ಆ್ಯಕ್ಚುಲಿ. ಸೊ ಜಾಸ್ತಿ ಫುಲ್ ಗಾಡಿ ಇದೆ, ಜಾಸ್ತಿ ಮೇಲೆ ಹೋಗ್ತಾ ಇಲ್ಲ. ನೆವರ್ದಲೆಸ್ ಬಟ್ ಬರೋ ಟ್ರೈನ್ಸ್ ಎಲ್ಲ ಸಕ್ಕ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಬ್ಯಾಕ್ ವಾಟರ್ಸ್ ಎಲ್ಲ ಇತ್ತು. ನೀರು ಇನ್ನೂ ಫುಲ್ ಆಗಿಲ್ಲ, ಮೋಸ್ಟ್ಲಿ ಈಗ ಸ್ಟಾರ್ಟ್ ಆಗಿದೆ ಅಷ್ಟೇ ಅಲ್ಲ ಮಳೆಗಾಲ. ಇನ್ನು ಮೋಸ್ಟ್ಲಿ ಸ್ವಲ್ಪ ಟೈಮಲ್ಲೆಲ್ಲ ಇದು ನೀರು ಜಾಸ್ತಿ ಬರುತ್ತೆ. ಈಗ ಅಲ್ಲಿ ಡ್ಯಾಮ್ ಇದೆ, ಒಂದು ಸಲ ಅದರ ಮೇಲೆ ಹತ್ತಿ ಬರ್ತೀವಿ. ಈಗ ಮೋಸ್ಟ್ಲಿ ವರ್ಕಿಂಗ್ ಕಂಡೀಷನಲ್ಲಿ ಇರಲಿಕ್ಕಿಲ್ಲ. ಈ ಶಾಕ್ ಮಿತ್ತಿರುತ್ತೋ ಜಂಡು ಗೋಯಿಲೆ ಮಾರ ಭಯಂಕರ ಉಂಡೆ ಮುಲ್ಪ.